ನಮಸ್ಕಾರ, ಧ್ವನಿ ಸಮಾಚಾರಕ್ಕೆ ಸ್ವಾಗತ. ನಾನು ಶರತ್ ಬೇಕೂರು. ಮೊದಲಿಗೆ ಇವತ್ತಿನ ಮುಖ್ಯಾಂಶಗಳು. ಚಂದ್ರನಲ್ಲಿ ಇರುಳು ಕಳೆದು ಮತ್ತೆ ಬೆಳಕಾಗುತ್ತಿದೆ. ವಿಕ್ರಮ್ ಪ್ರಜ್ಞಾನ್ ಮೇಲೆ ಮತ್ತೆ ಹೆಚ್ಚಿದ ನಿರೀಕ್ಷೆ. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಚರ್ಚೆ. ನಾರಿ ಶಕ್ತಿ ವಂದನ್ ಅಧಿನಿಯಮಕ್ಕೆ ವಿರೋಧ ಪಕ್ಷಗಳ ಸಹಮತ. ಖಲಿಸ್ತಾನ್ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ಕುರಿತು ತನಿಖೆಗೆ ಸಂಪೂರ್ಣವಾಗಿ ಸಹಕರಿಸಲು ಭಾರತವನ್ನ ಒತ್ತಾಯಿಸಿದ ಅಮೆರಿಕ. ಮಂಗಳೂರಿನಲ್ಲಿ 16 ಎಎಸ್ಐಗಳಿಗೆ ಪಿಎಸ್ಐಗಳಾಗಿ ಬಡ್ತಿ, ಕಮಿಷನರ್ ಅಗರ್ವಾಲ್ ಆದೇಶ. ಮಂಗಳೂರಿನಲ್ಲಿ ಕುಖ್ಯಾತ ರೌಡಿ ತಲ್ಲತ್ ಸಿಸಿಬಿ ಪೊಲೀಸರ ಬಲೆಗೆ. ಉಡುಪಿಯಲ್ಲಿ ಬೈಕ್ನಲ್ಲಿ ತಾಯಿ ಮಗಳ ಸಾಹಸ, ಜಗತ್ತಿನ ತುತ್ತ ತುದಿಗೆ ಪ್ರಯಾಣ. ಚೈತ್ರ ಕುಂದಾಪುರ ವಂಚನೆ ಪ್ರಕರಣ ಚುರುಕುಗೊಂಡ ಸಿಸಿಬಿ ತನಿಖೆ, ಹಲವರಿಗೆ ನೋಟಿಸು ಜಾರಿ. 2 ದಿನದ ರೈಸಿಂಗ್ ಕಾಸರಗೋಡು ಸಂಗಮ ಸಿಕ್ಕಿದ್ದು 282 ಕೋಟಿ ಹೂಡಿಕೆ. ಚಂದ್ರನಲ್ಲಿ ಇರುಳು ಕಳೆದು ಬೆಳಕು ಮೂಡಿದೆ. ಸ್ಲೀಪ್ ಮೋಡ್ನಲ್ಲಿದ್ದ ಪ್ರಜ್ಞಾನ್ ಹಾಗೂ ವಿಕ್ರಮ್ ಮತ್ತೆ ಎಚ್ಚರಗೊಳ್ಳುವ ಸಾಧ್ಯತೆ ಇದೆ. ಚಂದ್ರನ ಮೇಲೆ 14 ದಿನಗಳ ರಾತ್ರಿಯ ನಂತರ ಸೆಪ್ಟೆಂಬರ್ 22ರಂದು ಬೆಳಕು ಅಂತಿಮವಾಗಿ ದಕ್ಷಿಣ ಧ್ರುವ ಪ್ರದೇಶವನ್ನು ತಲುಪುತ್ತದೆ. ಇಲ್ಲಿ ಚಂದ್ರಯಾನ ಇಳಿದ ಶಿವಶಕ್ತಿ ಪಾಯಿಂಟ್ನಲ್ಲಿ ಲ್ಯಾಂಡರ್ ವಿಕ್ರಮ್ ಮತ್ತು ರೋವರ್ ಪ್ರಜ್ಞಾನ್ ಸ್ಲೀಪ್ ಮೋಡ್ನಲ್ಲಿ ನಿಂತಿದ್ದಾರೆ. ಲ್ಯಾಂಡರ್ ವಿಕ್ರಮ್ ಮತ್ತು ರೋವರ್ ಪ್ರಜ್ಞಾನ್ ಮತ್ತೊಮ್ಮೆ ತಮ್ಮ ಸೌರ ಫಲಕಗಳ ಮೇಲೆ ಸೂರ್ಯನ ಬೆಳಕು ಬಿದ್ದ ಕ್ಷಣ ಕೆಲಸ ಮಾಡಲು ಪ್ರಾರಂಭಿಸಬಹುದು ಎಂದು ವಿಜ್ಞಾನಿಗಳು ಭಾವಿಸಿದ್ದಾರೆ. ಸಂಸತ್ತಿನ ವಿಶೇಷ ಅಧಿವೇಶನದ 2ನೇ ದಿನದಂದು ಮಹಿಳಾ ಮೀಸಲಾತಿ ಮಸೂದೆ ಮೇಲಿನ ಚರ್ಚೆಯು ಮುಂದುವರಿಯಿತು. ಕಾಂಗ್ರೆಸ್ ಮತ್ತು ತೃಣಮೂಲ್ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಮಸೂದೆಗೆ ತಮ್ಮ ಬೆಂಬಲವನ್ನು ನೀಡಿದವು. ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಗೆ ಸಂಬಂಧಿಸಿದಂತೆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ನೀಡುವಂತೆ ಅಮೆರಿಕ ಭಾರತವನ್ನು ಒತ್ತಾಯಿಸಿದೆ. ಬ್ರಿಟಿಷ್ ಕೊಲಂಬಿಯಾದಲ್ಲಿ ನಡೆದ ನಿಜ್ಜರ್ ಹತ್ಯೆಯಲ್ಲಿ ಭಾರತೀಯ ಏಜೆಂಟ್ಗಳ ಕೈವಾಡವಿದೆ ಎಂದು ಕೆನಡಾ ಆರೋಪಿಸಿದೆ. ಈ ಕುರಿತು ಶ್ವೇತಭವನ ಕಳವಳ ವ್ಯಕ್ತಪಡಿಸಿದ್ದು, ತನಿಖೆಗೆ ಸಹಕಾರ ನೀಡುವಂತೆ ಭಾರತಕ್ಕೆ ಮನವಿ ಮಾಡಿದೆ. ಖಲಿಸ್ತಾನಿ ಉಗ್ರ ನಿಜ್ಜರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾರತವು ಕೆನಡಾದ ಬಳಿ ಪುರಾವೆಗಳನ್ನು ಕೇಳಿದೆ. ಯಾವುದೇ ಸಾಕ್ಷ್ಯಗಳಿಲ್ಲದೆ ಆರೋಪ ಮಾಡಬೇಡಿ ಎಂದು ಹೇಳಿದೆ. ಮಂಗಳೂರಿನಲ್ಲಿ ಹಲವು ವರ್ಷಗಳಿಂದ ಮುಂಬಡ್ತಿಗೆ ಕಾಯುತ್ತಿದ್ದ ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ 16 ಪೊಲೀಸ್ ಸಹಾಯಕ ಉಪನಿರೀಕ್ಷಕರಿಗೆ ಪೊಲೀಸ್ ಉಪನಿರೀಕ್ಷಕರಾಗಿ ಮುಂಬಡ್ತಿ ನೀಡಿ ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಆದೇಶ ಹೊರಡಿಸಿದ್ದಾರೆ. ಪಿಎಸ್ಐಗಳಾಗಿ ಬಡ್ತಿ ಪಡೆದಿರುವವರನ್ನು ವಿವಿಧ ಪೊಲೀಸ್ ಠಾಣೆಗಳಿಗೆ ನಿಯೋಜಿಸಲಾಗಿದೆ. ಮಂಗಳೂರು ನಗರದಲ್ಲಿ ಕೊಲೆಯತ್ನ, ಬೆದರಿಕೆ, ಹಣ ವಸೂಲಿ ಹೀಗೆ 16 ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಕುಖ್ಯಾತ ರೌಡಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಪಡೀಲ್ ಫೈಸಲ್ ನಗರ ನಿವಾಸಿ 39 ವರ್ಷದ ತಲ್ಲತ್ ಬಂಧಿತ ವ್ಯಕ್ತಿ. ಗೋವಾ, ಮುಂಬೈನಲ್ಲಿದ್ದುಕೊಂಡೇ ರೌಡಿಸಂ ಲೋಕವನ್ನು ನಿಯಂತ್ರಿಸುತ್ತಿದ್ದ ತಲ್ಲತ್ ಗ್ಯಾಂಗ್ ಲೀಡರ್ ಆಗಿದ್ದ. ಕಳೆದ 20 ವರ್ಷಗಳಿಂದ ತಲ್ಲತ್ ಮಂಗಳೂರಿನಲ್ಲಿ ಅಪರಾಧ ನಡೆಸುತ್ತಿದ್ದಾನೆ. ಇತ್ತೀಚೆಗೆ ತಲ್ಲತ್ ಮುಂಬೈನಿಂದ ಊರಿಗೆ ಬಂದಿದ್ದ ಮಾಹಿತಿ ಪಡೆದ ಸಿಸಿಬಿ ಪೊಲೀಸರು ಕೊಟ್ಟಾರದಲ್ಲಿದ್ದಾಗ ಬಂಧಿಸಿದ್ದಾರೆ. ಅಂಗಡಿಗೆ ನುಗ್ಗಿ ಮಹಿಳೆಯ ಕುತ್ತಿಗೆಯಿಂದ ಚಿನ್ನದ ಸರ ಎಗರಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3ರನ್ನ ಕಾಸರಗೋಡು ಹೊಸದುರ್ಗ ಪೊಲೀಸ್ ಬಂಧಿಸಿದ್ದಾರೆ. ಪಾಲಕುನ್ನುವಿನ ಮೊಹಮ್ಮದ್ ಇಜಾಸ್ ಎಂಕೆ, ಪನಯಾಲ್ ಚರ್ಕಪ್ಪಾರದ ಇಬ್ರಾಹಿಂ ಬಾದುಷಾ, ಕುನಿಯದ ಅಬ್ದುಲ್ ನಾಸಿರ್ ಬಂಧಿತರು. ಸೆಪ್ಟೆಂಬರ್ 10ರಂದು ಬೆಳಗ್ಗೆ ಮಡಿಕೈನಲ್ಲಿ ನಡೆದ ಘಟನೆಯಾಗಿದೆ. ಅಂಗಡಿಗೆ ಬಾಟ್ಲಿ ನೀರು ಕೇಳಿ ಬಂದಿದ್ದ ಇವರು ಅಂಗಡಿಯಲ್ಲಿದ್ದ ಮಾಲಕ ಸುರೇಶ್ ರವರ ಪತ್ನಿ ಬೇಬಿಯವರ ಕುತ್ತಿಗೆಯಲ್ಲಿದ್ದ 3 ಪವನ್ ಚಿನ್ನದ ಸರವನ್ನು ಎಗರಿಸಿ ಬೈಕಿನಲ್ಲಿ ಪರಾರಿಯಾಗಿದ್ದರು.
ಕಳೆದ ಬಾರಿ ಜಗತ್ತಿನ 2ನೇ ಎತ್ತರ ಪ್ರದೇಶವಾದ ಕರ್ದುಂಗ್ಲಾ ಪಾಸ್ಗೆ ಬೈಕ್ ಮೂಲಕ ಹೋಗಿ ಸುದ್ದಿ ಮಾಡಿದ್ದ ಕುಂದಾಪುರ ಮೂಲದ ವಿಲ್ಮಾ ಕ್ರಾಸ್ತ ಕರ್ವೋಲೋ ಈ ಬಾರಿ ಜಗತ್ತಿನ ಅತಿ ಎತ್ತರ ಪ್ರದೇಶ ಉಮಿಂಗ್ಲಾ ಪಾಸ್ಗೆ ಹೋಗುವ ಮೂಲಕ ಮತ್ತೆ ಸುದ್ದಿಯಲ್ಲಿದ್ದಾರೆ. ವಿಶೇಷ ಎಂದರೆ 55 ಹರೆಯದ ವಿಲ್ಮಾ ಈ ಬಾರಿ ತಮ್ಮ ಮಗಳ ಜೊತೆಯೇ ಈ ಸಾಧನೆ ಮಾಡಿದ್ದಾರೆ. ಸಮುದ್ರ ಮಟ್ಟಕ್ಕಿಂತ ಸುಮಾರು 19,024 ಅಡಿ ಎತ್ತರದ ಈ ಪ್ರದೇಶ ಇಂಡೋ ಚೈನಾ ಬಾರ್ಡರ್ಗೆ ತಾಗಿಕೊಂಡಿದೆ. ಫಿಟ್ನೆಸ್ ಕಾಯ್ದಿರಿಸಿಕೊಂಡು ಸಾಹಸಗಳ ಮೂಲಕ ಇತರರಿಗೆ ಸ್ಫೂರ್ತಿಯಾಗಿರುವ ವಿಲ್ಮಾ ತಮ್ಮ ಈ ಸಾಹಸ ಯಾತ್ರೆಯನ್ನು ಸವಾಲಾಗಿ ತೆಗೆದುಕೊಂಡು ಈ ಸಾಧನೆ ಮಾಡಿದ್ದಾರೆ. ಚೈತ್ರಾ ಕುಂದಾಪುರ ಮತ್ತು ತಂಡ ಎಸಗಿದ ವಂಚನೆ ಪ್ರಕರಣ ಸಂಬಂಧ ಸಿಸಿಬಿ ಪೊಲೀಸರು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಅಭಿನವ ಹಾಲಶ್ರೀ ತನಿಖೆ ಆರಂಭಿಸಿದ ತನಿಖಾಧಿಕಾರಿಗಳು ಮತ್ತಷ್ಟು ಮಂದಿಗೆ ನೋಟಿಸ್ ಜಾರಿ ಮಾಡಿ ಇಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಪ್ರಕರಣದ 3ನೇ ಆರೋಪಿಯಾಗಿರುವ ಅಭಿನವ ಹಾಲಶ್ರೀ ಅವರನ್ನು 10 ದಿನಗಳ ಕಾಲ ಸಿಸಿಬಿ ಕಸ್ಟಡಿಗೆ ಕೋರ್ಟ್ ನೀಡಿದೆ. ಇದರ ಬೆನ್ನಲ್ಲೇ ತನಿಖೆ ಚುರುಕುಗೊಳಿಸಿದ ತನಿಖಾಧಿಕಾರಿಗಳು ಹಾಲಶ್ರೀ ಆಪ್ತರಾಗಿರುವ ತಿಪ್ಪೇಸ್ವಾಮಿ, ಲಕ್ಷ್ಮಣ ಮತ್ತು ಪ್ರಣವ್ ಪ್ರಸಾದ್ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಚೈತ್ರ ಆಪ್ತನಾದ ಮಂಜು ಎಂಬಾತನಿಗೂ ನೋಟಿಸ್ ಜಾರಿ ಮಾಡಲಾಗಿದೆ. ಎಲ್ಲರಿಗೂ ಇಂದು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗಿತ್ತು. ಕಾಸರಗೋಡು ತಿರುವನಂತಪುರ ರೂಟ್ 24ರಿಂದ ವಂದೇ ಭಾರತ್ ರೈಲು ಸಂಚಾರ ಆರಂಭವಾಗಲಿದೆ. ಟ್ರೈನ್ ಇಂದು ಚಿಕ್ಕವೇಳಿ ನಿಲ್ದಾಣದಲ್ಲಿ ತಲುಪುತ್ತದೆ. ಪರಿಶೀಲನೆಗಳನ್ನು ಪೂರ್ಣಗೊಳಿಸಿ ತಿರುವನಂತಪುರ ಕಾಸರಗೋಡು ರೂಟ್ ಟ್ರಯಲ್ ರನ್ ನಡೆಸಿದ ನಂತರ ಸೇವೆಯನ್ನು ಪ್ರಾರಂಭಿಸಲಾಗುವುದು. ಅದೇ ದಿನ ಭಾರತದ ವಿವಿಧ ಭಾಗಗಳಲ್ಲಿ 9 ವಂದೇ ಭಾರತ್ ರೈಲನ್ನು ಪ್ರಧಾನಿ ಮೋದಿಯವರು ಆನ್ಲೈನ್ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಲಹರಿ ವಸ್ತುವಾದ MDMಯೊಂದಿಗೆ ಇಬ್ಬರನ್ನು ಕಾಸರಗೋಡು ಎಕ್ಸೈಸ್ ತಂಡ ಬಂಧಿಸಿದ್ದಾರೆ. ಮಧೂರು ಚೆನ್ನೆಕೋಟ್ ನಿವಾಸಿ KI ಅಬ್ದುಲ್ ಖಾದರ್ನ ಬಳಿಯಿಂದ 100 ಗ್ರಾಂ ಮತ್ತು ಸ್ಕೂಟರ್ನಲ್ಲಿ ಸಾಗಿಸುತ್ತಿದ್ದ 14.297 ಗ್ರಾಂ MDMAಯೊಂದಿಗೆ ಕರ್ನಾಟಕ ಪುತ್ತೂರು ಕಬಕ ವಿಲೇಜ್ ವಿದ್ಯಾಪುರ ಮುಸ್ತಫಾ ಶೇಖಿಯನ್ನ ಎಕ್ಸೈಸ್ ದಳದ 2 ಕಡೆಯಿಂದ ಬಂಧಿಸಿದ್ದಾರೆ. ಎರಡು ದಿನದ ರೈಸಿಂಗ್ ಕಾಸರಗೋಡು ಹೂಡಿಕೆಯ ಸಂಗಮದಲ್ಲಿ 282 ಕೋಟಿ ರೂಪಾಯಿ ಮೊದಲ ಹಂತದ ಹೂಡಿಕೆ ಲಭ್ಯವಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಬೇಬಿ ಬಾಲಣ್ಣ ತಿಳಿಸಿದ್ದಾರೆ. ಮುಂದಿನ ಹಂತದಲ್ಲಿ 1,000 ಕೋಟಿ ರೂಪಾಯಿ ಹೂಡಿಕೆಯನ್ನು ನಿರೀಕ್ಷಿಸಲಾಗಿದೆ. ಪ್ರಸ್ತುತಪಡಿಸಲಾದ ಇತರ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಹೂಡಿಕೆದಾರರೊಂದಿಗೆ ಹೆಚ್ಚು ಚರ್ಚೆ ನಡೆಸುವುದಾಗಿ ತಿಳಿಸಿದ್ದಾರೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ಶುಚಿತ್ವದ ಅಭಿಯಾನದ ಅಂಗವಾಗಿ ಎಲ್ಲ ಧಾರ್ಮಿಕ ಕೇಂದ್ರಗಳ ಆಡಳಿತ ಮಂಡಳಿಯ ಮುಖ್ಯಸ್ಥರ ಸಭೆ ಹಾಗೂ ಚರ್ಚಾಕೂಟ ಇಂದು ಬೆಳಗ್ಗೆ 10:30ಕ್ಕೆ ಕಲಾಸ್ಪರ್ಶ ಆಡಿಟೋರಿಯಂನಲ್ಲಿ ಜರುಗಿತು. ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀ ಮೊಹಮ್ಮದ್ ಸಿದ್ದಿಕ್ ಅಧ್ಯಕ್ಷತೆ ವಹಿಸಿದರು. ಮಂಜೇಶ್ವರ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ಜೀನ್ ಲವೀನಾ ಮೊಂತೇರೋ ಉದ್ಘಾಟನೆ ನಿರ್ವಹಿಸಿದರು. മറ്റു രോഗങ്ങൾ കടിമപ്പെട്ട് കിടപ്പിലായി എടുക്കേണ്ടി വരുന്ന അവസ്ഥയുണ്ട്. അതുപോലെ പ്ലാസ്റ്റിക് കത്തിക്കുന്നത് കൊണ്ട് ക്യാൻസർ പോലത്തെ രോഗം വലിച്ചെടുത്ത് അത് കേന്ദ്രീകൃത സ്ഥലത്തിലേക്ക് കൊണ്ടുവന്നു അവിടെ നിന്ന് ഡിസ്പോസ് ചെയ്യുന്ന ഒരു പദ്ധതി എല്ലാ പഞ്ചായത്തുകളിലും ആവിഷ്കരിച്ച് നടപ്പിലാക്കിയിട്ടുണ്ട്. എന്നാൽ ദൗർഭാഗ്യകരമായ ಮೂಲಗಳು ಹಾಳಾಗ್ತಾ ಇದೆ, ಹೆಚ್ಚಿನ ಬಾವಿಗಳು ಹಾಳಾಗ್ತಾ ಇದೆ. ಅದನ್ನು ಯಾರು ಸರಿಪಡಿಸಬೇಕಾದ್ರೆ ಯಾರು ಖಾಸಗಿ ವ್ಯಕ್ತಿಗಳು? ಇವನು ಹೇಳಬೇಕು, ನನಗೆ ನಿಜವಾಗಿ ಖೇದಕರ ಸಂಗತಿ ಏನು ಅಂತ ಹೇಳಿದರೆ, ದೇವಸ್ಥಾನ ಆಗಿರಲಿ, ಪರಳಿಗಳಾಗಿರಲಿ, ಚರ್ಚ್ಗಳಾಗಲಿ, ಅದಕ್ಕೆ ಸಂಬಂಧಪಟ್ಟಂಥ ಬಿಲ್ಡಿಂಗ್ಗಳು ಸಮೇತ ಅದೇ ಸ್ಥಿತಿಯಲ್ಲಿದೆ. ಹಾಗಾದರೆ ನಾವು ಯಾರಿಗೆ ಏನು ಹೇಳೋದು? ಯಾರು ಏನು ಸರಿ ಮಾಡಬೇಕು? ಯಾರು ಮಾಡಬೇಕಾದ? ಇಲ್ಲಿ ಕೇವಲ ಪಂಚಾಯತಿನವರು ಮಾತ್ರ ಅಲ್ಲ ಮಾಡಬೇಕಾದಂಥವ್ರು. ಅವರು ಕೊಟ್ಟಂಥದ್ದು ಏನಾಗಿರ್ತದೆ ಇಲ್ಲಿ ಅಂತ ಹೇಳಿದರೆ, ಸರ್ಕಾರದ ಹುದ್ದೆಯಲ್ಲಿರುವವರು ಅವರು ಬರೋದು ಕೇವಲ ಕೆಲವು ತಿಂಗಳುಗಳಿಗೆ ಮಾತ್ರ. ಇಲ್ಲಿ ಬರುವವರು ಎಲ್ಲರೂ ಬರುವಾಗಲೇ ಒಂದು ಕೆಟ್ಟ ಅಭಿಪ್ರಾಯ ಏನಿದೆ ಅಂತ ಹೇಳಿದರೆ, ಕೇರಳ ರಾಜ್ಯದಲ್ಲಿ ಕಾಸರಗೋಡು ಅಂತ ಹೇಳಿದರೆ ಅಂಥ ಒಂದು ಇದು, ಅದು ಪನಿಷ್ಮೆಂಟ್ ರೀತಿಯಲ್ಲೇ ಇಲ್ಲಿಗೆ ಕಳಿಸ್ತಾರೆ. ಕಳಿಸಿದ ಮೇಲೆ ಇಲ್ಲಿ ಬರಲಿಕ್ಕೆ ಮನಸ್ಸೇ ಇರುವುದಿಲ್ಲ.
ಶ್ರೀ ಅಶ್ವತ್ಥೋಪನಯನ ವಿವಾಹೋತ್ಸವ ಮತ್ತು ಸಾಮೂಹಿಕ ಅಶ್ವತ್ಥನಾರಾಯಣ ಪೂಜೆಯು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯಾಲಯ ಪ್ರೇರಣಾ ಹೊಸಂಗಡಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಮಿತಿ ಕಾಸರಗೋಡು ವತಿಯಿಂದ ಇಂದು ಬಹಳ ವಿಜೃಂಭಣೆಯಿಂದ ಜರುಗಿತು. ಧಾರ್ಮಿಕ ಸಭೆಯ ಮುಖ್ಯ ಅತಿಥಿಯಾಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಕರ್ನಾಟಕದ ಖ್ಯಾತ ವಕೀಲೆ ಮೀರಾ ರಾಘವೇಂದ್ರ ಅವರು ಆಗಮಿಸಿದ್ದರು. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮಾತನಾಡಿ ಪ್ರಸ್ತುತ ಸನಾತನ ಧರ್ಮದ ಮೇಲೆ ಆಗುತ್ತಿರುವ ವಿವೇಚನೆಯ ಬಗ್ಗೆ ಮಾತನಾಡಿದರು. ಹಾಗೂ ಮೀರಾ ರಾಘವೇಂದ್ರ ಮಾತನಾಡಿ ಸನಾತನ ಧರ್ಮ ಹಿಂದೂ ಸಂಸ್ಕೃತಿಯ ಮೇಲಿನ ಅವಹೇಳನಕಾರಿ ಹೇಳಿಕೆ ಮತ್ತು ದಬ್ಬಾಳಿಕೆಯ ವಿರುದ್ಧ ಧ್ವನಿಗೂಡಿಸಬೇಕು, ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಹಲವು ಗಣ್ಯರು ಉಪಸ್ಥಿತರಿದ್ದರು. और जो हमारे जो ग्रंथ ऋग्वेद से शुरू करके अंत तक जो हैं उसमें इतने ऐतिहासिक घटनाओं के बारे जिक्र है कि हम उसी को लेकर शोध करेंगे, अनुसंधान करेंगे तो हमें पता लग जाता है कि हमारी देश कम से कम 10,000 साल ಇರುತ್ತೆ. ಇದು ಒಂದು ಕಡೆ ಆದರೆ ಈ ರೀತಿಯ ಹುನ್ನಾರ ಒಂದು ಕಡೆ ನಡೀತಾ ಇದ್ರೆ ವಾಸ್ತವಿಕವಾಗಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಏನಿದೆ ಪ್ರೆಸೆಂಟ್, ನಾವು ಜನಸಂಖ್ಯೆಯಲ್ಲಿ ಕ್ಷೀಣಿಸ್ತಾ ಇದ್ದೀವಿ. ಹಿಂದೂಗಳು ಜನಸಂಖ್ಯೆಯಲ್ಲಿ ನಾವು ಕ್ಷೀಣಿಸ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ನೋಡಿ, ಈಗಾಗಲೇ 9 ರಾಜ್ಯಗಳಲ್ಲಿ ನಾವು ಮೈನಾರಿಟಿ ಇದ್ದೀವಿ. 9 ರಾಜ್ಯಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಮಿತಿ ಕಾಸರಗೋಡು ಹಾಗೂ ಎರುಂಬು ಅಳಿಕೆ ಶ್ರೀ ಭಗವತಿ ಕ್ಷೇತ್ರದ ಕೊಡಿಮರ ತೈಲದಿಂದ ಮೇಲೆತ್ತುವ ಕಾರ್ಯಕ್ರಮವು ಇಂದು ಬ್ರಹ್ಮಶ್ರೀ ತಂತ್ರಿವರಿಯ ಉಳಿಯತ್ತಾಯ ವಿಷ್ಣು ಅಸ್ರರ ಮಾರ್ಗದರ್ಶನದಲ್ಲಿ ಮತ್ತು ವಿವಿಧ ಭಗವತಿ ಕ್ಷೇತ್ರದ ಆಚಾರ್ಯ ಪಟ್ಟದವರ ಉಪಸ್ಥಿತಿಯಲ್ಲಿ ಭಗವದ್ಭಕ್ತರ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ಅವರವರ ಆಗ್ರಹವು ಅವರವರಿಗೆ ಚಂದಿರನನ್ನು ಹಿಡಿದು ತರುವಂತಿರುತ್ತದೆ. ಕೇಳುವವನಿಗೆ ಇದೇನು ಮಹಾ ಅನ್ನಿಸಬಹುದು. ವಾಸ್ತವವನ್ನು ತಿಳಿದುಕೊಂಡಾಗ ಅರ್ಥವಾಗುವುದು. ಅಂತಹದೊಂದು ಆಗ್ರಹವನ್ನು ಪೂರೈಸಲು ವಿದ್ಯಾಭ್ಯಾಸದೊಂದಿಗೆ ದುಡಿಯುವ ಒಬ್ಬ ಬಾಲ ವಿದ್ಯಾರ್ಥಿಯ ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟ್ನಲ್ಲಿ. ಇಂಥವರೊಂದಿಗೆ ಚೌಕಾಸಿ ಮಾಡದಿರಿ ಎಂದು ಕೇಳಿಕೊಡುತ್ತಾ ಈ ವಿಡಿಯೋದೊಂದಿಗೆ ಧ್ವನಿ ಸಮಾಚಾರವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ. ಶಾಲೆ ಮುಂದೆ ಚಪ್ಪಲ್ ಅಂಗಡಿ ಉಂಟು. ಆ ಚಪ್ಪಲ್ ಅಂಗಡಿ ಹತ್ತಿರ ಕಾರ್ ಸ್ಟಾಪ್ ಮಾಡಿ ನಿಂತ್ಕೊಳ್ಳಿ. ನಾನ್ ಸಿಕ್ತೆ, ನೋಡ್ಕೊಳ್ಳಿ. ಬ್ಯಾಗ್ ಹಾಕೊಂಡ್ ಬರ್ತೆ, ಅಲ್ಲಿಗೆ ಶಾಲೆ ಬುಕ್ ಎಲ್ಲ ಇರ್ತದೆ. ನಂತರ ಬ್ಯಾಗ್ ಉಂಟು ಅಣ್ಣ, ಬ್ಯಾಗ್ ಉಂಟು. ಹೊರಗೆಲ್ಲ ಒಳ್ಳೆ ಗಲೀಜಾಗಿದೆ. ಹೊರಗೆ ಕೆಲಸ ಮಾಡ್ತೀಯಾ? ನಾನು ಇವ್ರನ್ನ ಅಲ್ಲಿ ಬಿಟ್ಟು ಬರ್ಲಿಕ್ಕೆ ಉಂಟು. ನೀನ್ ಇಲ್ಲೇ ಇರ್ತೀಯಾ? ನೀನ್ ಕರ್ಕೊಂಡೋಗಿ ನಾ ಬ್ಯಾಗ್ ಕೊಡ್ತೀನಿ. ಎಲ್ಲಿರ್ತೀಯಾ? ಇಲ್ಲೇ ಇರ್ತೆ, ಅಲ್ಲಿ ರೋಡ್ ಸೈಡ್ ಅಲ್ಲಿ ಇರುತ್ತೆ. ಓಕೆನಾ? ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.